ಪೂರ ಜನತಾ ಆಶೀರ್ವಾದ ನಟ್ಟದು 25 ದಿನ 50 ದಿನ ಆವಡು ದೇವರ ನಟ್ಟದು ದೇವರ ಪರ್ಪಣ ಒಂಜಿ ಆರಿಗೆ ನನಾಥ ಸಿನಿಮಾ ಮಲ್ಪನ వచ్చిన ಶಕ್ತಿ ಕೊರಮ್ಮ ಬೆಳಗಿನ ಜಾವ ಎದ್ದು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ತನ್ನ ಹಣೆಗೆ ತಿಲಕ ಇಟ್ಟು ತನ್ನ ಮಗನಿಗೆ ಬೇಕಾಗಿ ಪ್ರಾರ್ಥನೆ ಮಾಡಿದ ಆ ದೇವಸ್ಥಾನಕ್ಕೆ ಇವತ್ತು ಬೆಳಿಗ್ಗೆ ನಾನು ಹೋಗಿ ಒಂದು ರುದ್ರಾಭಿಷೇಕವನ್ನು ಈ ಶಿವಧ್ವಜನ ಹೆಸರಿನಲ್ಲಿ ಅವನ ತಂದೆ ಮಾಡುವ ಕೆಲಸವನ್ನು ನಾನು ಮಾಡಿಕೊಂಡು ಆ ಪ್ರಸಾದವನ್ನು ತಂದಿದ್ದೇನೆ. ಇಷ್ಟು ಜನ ಗೆಳೆಯರ ಎದುರು ಅವನ ಹಣೆಗಿಟ್ಟು ಅವನಿಗೆ ಹರಿಸಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಇದು ತೀರ್ಥ ಬೇರೆ ದೇವಸ್ಥಾನದ್ದು. ಶಿವಣ್ಣೆ ನಮ್ಮದು ತುಳುನಾಡದ ಒಂದು ಅದ್ಭುತವಾದ ಅಂಚಿನ ನಿರ್ದೇಶಕರು ನಿರ್ಮಾಪಕರು ಕಲಾವಿದೆ ಅಂಚಿನ ಶಿವಣ್ಣನ ನಿರ್ದೇಶಕರು ಮೂಡಿದ ಬತ್ತಿನ ಚಿತ್ರ ಕೊರಮ ದಯಮಂತ ಮಾತೆಲ್ಲ ತುಳಿ. ಒಳ್ಳೆ ಸಿನಿಮಾ ಮತ್ತು ಕೆಟ್ಟ ಸಿನಿಮಾ ಇದೆರಡೇ ಇರುವಂಥದ್ದು. ಇದರಲ್ಲಿ ಒಳ್ಳೆ ಸಿನಿಮಾವನ್ನು ನೋಡಿದ ಜನ ಇದ್ದಾರೆ, ಕೆಟ್ಟ ಸಿನಿಮಾವನ್ನು ನೋಡುವ ಜನ ಇದ್ದಾರೆ. ಆದ ಕಾರಣ ಈ ಒಳ್ಳೆ ಸಿನಿಮಾವನ್ನು ನೋಡದವರ ಬಗ್ಗೆ ನಮಗೆ ಅನುಕಂಪ ಇದೆ ಬಿಟ್ಟರೆ ಬೇರೆ ಏನಿಲ್ಲ, ಬೇಜಾರಿಲ್ಲ. ಅವರಿಗೆ 100 ವರ್ಷ ಆಯುಷ್ಯ ಕೊಡ್ಬೇಕು ದೇವರು. ಕರಿ ವರ್ಷ ಸೆಪ್ಟೆಂಬರ್ ನಮ್ಮ ಈ ಚಿತ್ರ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಐತೆ ಪಿರಾವಡ್ ಒಂಜಿ 2-3 ವರ್ಷದ ಬುಕ್ ಈ ಕಥೆನ ಇನ್ನೊಂದಿತ್ತೆ ಅಲ್ಲಿ ಅವು ಆ ಸಂದರ್ಭ ಕೊಡೋದು ಬರ್ತನೆ ಎಂಕ ಕರಿ ವರ್ಷ ಸೆಪ್ಟೆಂಬರ್ ಈ ಶೂಟಿಂಗ್ ಮಂತ ಸಹಜವಾದ ಇಂಚಿನ ಸಿನಿಮಾಗಳೇನು ಮಂತಿಂದ ಅವಾರ್ಡ್ಸ್ ಬುಕ್ ಫೆಸ್ಟಿವಲ್ ಅವಾರ್ಡ್ಸ್ ಸಬ್ಸಿಡಿ ಈತೆಗೆ ಮಾತ್ರ ಸೀಮಿತ ಆತಿಪ್ಪು ನನ್ಪೊಂದು ಆಪಾದನೆ ಎಲ್ಲ ಏನು ಕೇಳದಿತ್ತೆ. ನಿನ್ನೊಂದು ರಿಲೀಸ್ ಮಾಡ್ಕೊಡು ನನ್ಪುನ ಉದ್ದೇಶ ಇಂಕ್ಲ ಬುಕ್ ಯೋಚನೆ ಮಾಡ್ಕೊಂದಿತ್ತ. ಐದು ಬುಕ್ಕ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 108 ಕನ್ನಡ ಸಿನಿಮಾಡ್ ಒಂಜಿ ತುಳು ಸಿನಿಮಾ ಸೆಲೆಕ್ಟ್ ಆತಂಡು. ಆ ತುಳು ಸಿನಿಮಾಟ್ 14 ಸಿನಿಮಾಗೆ ಅವಾರ್ಡ್ ಮಾಡ್ಕೊಂಡಾಗ ಆ 14 ಸಿನಿಮಾಟ್ ಈ ಕೊರಮ ಸಿನಿಮಾ ಇತ್ತು ಪನ್ಯಾರ ಹಿಂಗೆ ಭಾರಿ ಖುಷಿ ದಯಪಂಡ. ಭಾರಿ ಮಲ್ಲ ಸಿನಿಮಾದ ಮಧ್ಯಾಡು ನಮ್ಮ ತುಳು ಭಾಷೆದ ಅಪ್ಪ ಭಾಷೆದ ಒಂಜಿ ತಿರ್ಲಿತ್ತಿನ ಒಂಜಿ ಪಿಕ್ಚರ್ ಗೆಲ್ಪುಡ ನಾಡು ಭಾರಿ ಭಂಗ ಉಂಡು. ವಾಣಿಜ್ಯವಾದ ಯೋಚನೆ ಕಮರ್ಷಿಯಲ್ ಆತ ಯೋಚನೆ ಮನ್ಪುನಾಗ ಅಲ್ಲ ಆತೆ ದಯಪಂಡ ಬೇತೆ ಬೇತೆ ರೀತಿದ ಎಂಕಿನಿಕ್ಲ ಎಂಚಿನ ಪಂಡ ಸಿನಿಮಾ ಇಸ್ ಅ ಸಿನಿಮಾ. ಅವು ಮಲ್ಲ ಬಜೆಟ್ ಸಿನಿಮಾ ಎಲ್ಲ ಒಂಜಿ ವಾರಡ್ ಹೋಗ್ಕೊಂಡು ಬೊಕ್ಕ ಎಲ್ಲಿಯ ಬಜೆಟ್ ಸಿನಿಮಾ ಎಲ್ಲ 100 ದಿನ ಬಲ್ಕೊಂಡು ಮಾತ ಸಿನಿಮಾದ ಒಟ್ಟಿಗೆ ನಮ್ಮ ಸಿನಿಮಾನು ಒಂಜಿ ಒಂಜಿ ರೀತಿಡು ಪನ್ಪುಂಡ ಒಂಜಿ 8 ಸಿನಿಮಾ ಆದಿತ್ತನ ಖಂಡಿತ ಈಗ ಜನ ಪ್ರೋತ್ಸಾಹ ಮಾಡ್ಪೋರು. ಅಂಡ್ ಇನ್ನು ಒಂಜಿ ಬ್ರಡ್ ಭಾಗ ಮಾಡ್ತಿದ್ದ ಆರ್ಟ್ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಕತೆ ಎಲ್ಲ ಮನ್ಪಡು ಶೂಟಿಂಗ್ ಎಲ್ಲ ಮನ್ಪಡು ಅವಳ ಧರ್ಮಗಳ ಬಜ್ಜಿ ಐಕೊಂತೆ ಪ್ಲಾನಿಂಗ್ ಎಲ್ಲ ಮನ್ಪಡ ಅಂಚಿನ ಒಂಜಿ ಈ ಸಿನಿಮಾ ವಾಂತ ನೀಡಿದ ಬಕ್ಕ ಇಂಕ್ಲ ಈ ಶೋಸ್ ಪಾಡ್ನಾಗ ಪ್ರತಿ ಸರ್ತಿ ಎಲ್ಲ ಫಂಡ್ ಇರ್ತಾರೆ ಕನ್ನಡದಕ್ಲೆ ಬಂದ ಇದು ಯಾಕೆ ರಿಲೀಸ್ ಮಾಡಲ್ಲ ನೀವು ಸೊ ನೀವು ರಿಲೀಸ್ ಮಾಡ್ಕೊಂಡು ನಾನು ಯೋಚನೆ ರಿಲೀಸ್ ಮಾಡ್ಕೊಂಡಾಗ 100% ಮಲ್ಟಿಪ್ಲೆಕ್ಸ್ ಇಂಕ್ಲಿಗೆ ಜಾಗ ಉಳ್ಪ ತಿಕ್ಕೊಂಡು ಮಾಡ್ಕೊಂಡು ಒಂದು ಪೋಡಿಗೆ ಇರ್ತೇನೆ ಮನ್ಪಡು ಉದ್ದೇಶ ಈಗ ಪಬ್ಲಿಸಿಟಿ ಎಂಚ ಈ ಸಿನಿಮಾದ ಬಜೆಟೇ ಒಂದು ಎಲ್ಲಿ ಬಜೆಟ್ ಮಾತ್ರ ಸಿನಿಮಾ ಐಕೆ ಏತ್ ಬಜೆಟ್ ಪಾಡ್ದು ನಾನು ನಿನ್ನ ಭಾರಿ ಮಲ್ಲ 10 ಪಬ್ಲಿಸಿಟಿ ಎಂಚ ಮಾಡ್ಕೊಂಡ ಒಂದು ಯೋಚನೆ ಮಾಡ್ಕೊಂಡಾಗ ಎಂಕ್ಲೆ ಗೊತ್ತಿದ್ದೇನೆ ಗ್ಯಾಲಕ್ಸಿ ಥಿಯೇಟರ್ದ ಓನರ್ ಇದನ್ನು ಏನು ಡಿಸ್ಟ್ರಿಬ್ಯೂಷನ್ ಮಾಡ್ಪ ಎಂದು ಪಂಡಿರು ದೀಪಕ್ ಇಲ್ಲ ಮಲೆ ದೀಪಕ್ ಬರ್ತೀರಾ ಸರ್ ಬರ್ತೀರಾ ಓಕೆ ಸರ್ ಬರ್ತೀರತ್ತ ಏನು ಆರ್ರ ವಿಚಾರ ಬಂದಾಗನೇ ಬರ್ತೀರ ಬಲ್ಲೆ ಸೀರೆ ಬರ್ತದೆ ಇಂಬೇರೆ ಎಂಕ್ಲೆಗೆ ಸಪೋರ್ಟ್ ಮಾಡ್ತಿದ್ದೆ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಆರು ಸಿನಿಮಾನ ತೂತಿತ್ತೇರು ಆರಿಗೆ ಮನಸ್ಸಿಡಿತ್ತಿನ ನನ್ನ ಒಂಜಿ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ ತಿಕ್ಕರ್ನೆ ಬಾರಿ ಭಂಗ ಉಂಡು ಹೆಚ್ಚಿನ ಸಿನಿಮಾಲಿಗೆ ಕಮರ್ಷಿಯಲ್ ಅಂಡ ಬೇತೆ ರೀತಿಯ ಯೋಚನೆ ಮಾಡ್ಪೇರು ಅಂಚಿನಲ್ಪ ಈ ಸಿನಿಮಾನ ಎಂಕ್ಲೆಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದು ಇನ್ನು 6ನೇ ಥಿಯೇಟರ್ ಒಂಜಿ 25 ದಿನ ಈ ಒಂಜಿ ಶುಭ ಸಂದರ್ಭಡು ನೆತ್ತ ಪಿರೋಡು ಮಸ್ತ್ ಜನ ಬೇಲೆ ಮಾಡ್ದೇರಿ ಅಕ್ಲೆಲ್ಲ ಏನು ಎನ್ನೋಡ ದಯಂಡ ಪುತ್ತೂರದ ಡಿಸ್ಟ್ರಿಬ್ಯೂಷನ್ ಬೊಕ್ಕ ಪುತ್ತೂರದ ಪೂರ ಪ್ರಚಾರನ ಪುರಿದ ಬಾಲಕೃಷ್ಣ ಬೆಲೆ ಇಲ್ಲ ಸೊ ಆರ್ಲಾತಿ ಬೊಕ್ಕ ತಮ್ಮ ಲಕ್ಷ್ಮಣರು ಎಂಕ್ಲಿನ ಒಂಜಿ ಟೀಮ್ ಅಂತ ಎಂಕ್ಲ
ಆ ಟೀಮದೊಟ್ಟಿಗೆ ಎಂಚ ಪಬ್ಲಿಸಿಟಿ ಮಾಡ್ಬಿಡುದು ಎಂಕ್ಲ ರೂಪಾಯಿ ಕಮ್ಮಿಡು ಮಲ್ಲ ಪಬ್ಲಿಸಿಟಿ ಎಂಚ ಮಾಡ್ಬಿಡುದು ಅಂತ ಪ್ಲಾನ್. ಸೊ ಆಯ್ತು ಪೂರ ವಿಚಾರಣೆ ಇನಿ 25ನೇ ದಿನತ್ತ ಈ ಒಂಜಿ ಕಾರ್ಯಕ್ರಮಗ ನಿಕ್ಲು ಪೂರ ಬೈದರು ಸಿನಿಮಾ ತೂಯಿನಕ್ಲು ಈ ಸಿನಿಮಾದ ಬಗ್ಗೆ ಎಡ್ಡೆ ಅಭಿಪ್ರಾಯ ಬಂತೀರಿ ಅಂಡ್ ಸಿನಿಮಾದ ದಾಯ ಬರೋಡು ಅನ್ಬಿಟ್ಟು ಒಂಜಿ ಕ್ವಶನ್ ಮಾರ್ಕ್ಲ ಉಂಡು ದಯಪಣ್ಣ ನೆಟ್ಟು ಮಲ್ಲ ಒಂದು ಕಮರ್ಷಿಯಲ್ ಲೆವೆಲ್ ದ ಸಾಂಗ್ ಇಜ್ಜಿ ಫೈಟ್ ಇಜ್ಜಿ ಕಾಮಿಡಿ ಇಜ್ಜಿ ಇಂಚಿನ ಮಾತ ಉಂಡು ಅಂಡ್ ಏನ್ ಮನ್ಪನೆ ಪ್ರತಿ ಒಂಜಿ ಸಿನಿಮಾಲ ಒಂಜಿ ತುಳು ಸಿನಿಮಾದ ಭಾಷೆ ದಾಂಡಲ್ಲ ನಮಕ್ ಕರಾವಳಿ ಭಾಗದ ಮಲಯಾಳಂ ಸಿನಿಮಾದ ರೇಂಜ್ ಇಡ್ ಅಂಚಿನ ಎಡ್ಡೆಡ್ಡೆ ಕಂಟೆಂಟ್ ಬರೋಡು ನಮ್ಮ ಸಿನಿಮಾದ ತುಳು ಸಿನಿಮಾದ ಒಂಜಿ ಉದ್ದೇಶ ಎಲ್ಲ ಇತ್ತಂದ್ರೆ ಬುಕ್ ಈ ಸಿನಿಮಾನ ಈತ ದಿನ ಪ್ರೋತ್ಸಾಹ ಮಾಡ್ತಾರೆ ಅಂಚಿನ ತುಳುನಾಡದ ಪ್ರತಿ ಊರಿಗ್ಲ ಏನು ಸೊಲ್ಮೆ ಸಂದಾಯ ಮಾಡ್ತಾರೆ ದಯಪಂಡ ಅಕ್ಲು ತೂಜೇರ್ನ ಈ ಸಿನಿಮಾನ ಸ್ವಲ್ಪ ಬಿಡ್ಪುಚೇರಿ ಐಕೆ ಏನೊಂಜಿ ಪಂಡ ಎಂಜಿನ ಪಂಡ ಬೇತ ಭಾಷೆದ ಸಿನಿಮಾಲು ಪೂರ ಕರ್ಮದ ಜ್ಯೂಸ್ಗು ಗಾಣಗು ಕೊರ್ನಾಗ ನಮ್ಮ ಐತೆಡೆಟ್ಟು ಲಿಂಬೆ ಪುಳಿಲ ಬೊಕ್ಕ ಶೂಂಟಿಲ್ಲ ಆತ ಪೋಪ ನಮ್ಮ ಭಾಷೆದ ಸಿನಿಮಾ ಅಂಡ್ ಅವೇ ಶೂಂಟಿಲ್ಲ ಅವೇ ಲಿಂಬೆ ಪುಳಿಲ ಒಂಜಿ ಪರಿಮಳ ಒಂಜಿ ಟೇಸ್ಟ್ ಎಲ್ಲ ಕೊರ್ಪುನು ಅಂಚನೆ ಇನಿ ತುಳು ಸಿನಿಮಾಲು ಬಾರಿ ಎಡ್ಡೆ ರೀತಿಲು ಪೋಂದು ನಾಂಡ ನಮ್ಮ ಒಂಚೂರು ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ಪುನ ಅಂಚಿನ ವಿಚಾರಗಳ ಬರೋಡು ಅನ್ಪುನ ಉದ್ದೇಶ ಬುಕ್ಕ ಸುಮಾರು ಪಿಕ್ಚರ್ ಇತ್ತ ಪಡ್ಡಾಗಿ ಅನ್ಪುನ ಎಡ್ಡೆ ಪಿಕ್ಚರ್ ಮಾಡ್ತಿದ್ದೆ ನಿತ್ಯಾನಂದ ಪೈಕ್ಲು ಅವು ಶೋನೇ ನಡತಿಜ್ಜಿ ದಯಪಂಡ ಅವು ಸಿನಿಮಾ ಎಡ್ಡೆ ಉಂಡು ಬಟ್ ಐನು ಏರೆಲ್ಲ ತೂಪಿನ ಅಂಚಿನ ಆಸಕ್ತಿ ತೋಯ್ಪಾತಿಜೇರು ಸೊ ಐನು ಪೂರ ಒಂಜಿ ಬ್ರೇಕ್ ಮಾಡ್ಬಿಡುದು ಅನ್ಪುನ ಒಂಜಿ ಉದ್ದೇಶೋಡು ಈ ಸಿನಿಮಾನ ಎಂಕ್ಲ ಇನಿ ಎಂಕ್ಲ ನಿರ್ಮಾಪಕರು ಎಂಕ್ಲನೊಟ್ಟಿಗೆ ಇತ್ತನಕ್ಲು ಪೂರ ಮಸ್ತ್ ದೋಸ್ತನಕ್ಲು ಫ್ಲೆಕ್ಸ್ ಪೂರ ಮಾಡಿದ್ರೆ ಅಕ್ಲಿನ ಪೂರ ಎಲ್ಲೋಡ ಹಾಪುನ ಈ ಸಂದರ್ಭಡು ದಯಪಂಡ ಅಕ್ಲಿನ ಮಾತೇನಲ್ಲ ಸಹಕಾರ ಅಂತ ರಿಲೀಸ್ ಕಮಿಟಿಯಿಂದ ಕಮಿಟಿ ಇತ್ತನ ತಮ್ಮ ಲಕ್ಷ್ಮಣರು ಉಳ್ಳೇರು ಬಾಲಕೃಷ್ಣರು ಉಳ್ಳೇರು ಬೊಕ್ಕ ದೀಪಕ್ ಉಳ್ಳೇರು ಬೊಕ್ಕ ಸೂರ್ಯ ಉಳ್ಳೇರು ಎಂಕ್ಲ ಆನ್ಲೈನ್ ಪಬ್ಲಿಸಿಟಿ ಮಾತಿರಲ್ಲ ಸೇರ್ಸತ್ ಎಂಚಿನ ಮಾನ್ಪಗ ನಮ್ಮ ಕಮ್ಮಿ ದುಡ್ಡು ಬಾಡದು ಎಂಚ ಪಬ್ಲಿಸಿಟಿ ಮಾನ್ಪೊಲಿಂದ ಅಂಡ್ ಎಂಕ್ಲಿಗೆ ಪಬ್ಲಿಸಿಟಿ ಆತನ ಎಂಚ ಪಂಡ ಎಂಕ್ಲನ ದೋಸ್ತಿ ಸರ್ಕಲ್ ಬಡ್ಡೆ ಪಬ್ಲಿಸಿಟಿ ಆತಲ್ಲಿ ಜನಕ್ಲೆಗೆ ನಾರೆಲ್ಲ ರೀಚ್ ಆತಿಜಿ ಅವು ಓಲ್ ಉಂಡು ಇಂಚಿನ ಮಾತ ಇಶ್ಯೂಸ್ ಎಂಕ್ಲ ಉದಯವಾಣಿ ಪೇಪರ್ ಆಡ್ ಕೊಡ್ತಾ ರೇಡಿಯೋ ಕೊಡ್ತಾ ಪೂರ ಕೊಡ್ತಾ ತುಯಿನ ಜನಕ್ಲಿ ಏತ್ ಪಾತಿರಿಂದ ಐಕ್ ಕಾರಣದಾದ ನಂಪನಲ್ಲ ಹೆನಡ ಉಂಡು ದಯಪಂಡ ನೇನು ಒಂಜಿ ಸಿನಿಮಾ ರಿಲೀಸ್ ಮಾಡ್ನತ್ತಂದ್ರೆ ಈ ಸಿನಿಮಾದ ಪಿರೋಡ್ ಇಂಚಿನ ಮದ ಕೆಲಸ ಉಂಟು ಯೂತ್ಸ್ ಬತ್ತೇರಂಡ ಒಂಜಿ ಸಿನಿಮಾಗ ಶುರೂತ 2 ವಾರ ಜವನೇರು ಬತ್ತೇರಂದ ಖಂಡಿತ ಮಾತ್ಲಾಕ್ಲು ಅಕ್ಲ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಪಾಡ್ದವು ಜನಕ್ಲಿ ಬೇಗ ಸ್ಪ್ರೆಡ್ ಆಪುನು ಅವೇ ಇಂಚಿನ ಸಿನಿಮಾದ ಆಸಕ್ತಿ ಇಂಚಿನ ಆಪುನ ಪಂಡ ಅಕ್ಲು ಫೇಸ್ಬುಕ್ ನೆಟ್ ಪೂರ ಬಾರಿ ಕಮ್ಮಿ ಇಪ್ಪೇರು ಇದು ಯಾನ್ಲ ಅಂಚನೆ ಯಾನ್ಲ ಸೋಷಿಯಲ್ ಮೀಡಿಯಾ ಕಮ್ಮಿ ಇಲ್ಲ ಸೊ ಅಂಚೆ ಇಪ್ಪುನಾಗ ಬಾಯಿ ಪಾತ್ರ ಜಿಂಜ ಸ್ಪ್ರೆಡ್ ಆವಂದ ಇಪ್ಪುನು ಬುಕ್ಕ ರಿಲೀಸ್ ಮಾಡ್ಪುನ ರೀತಿಡು ಪೂರ ರಿಲೀಸ್ ಮಾಡ್ತ ಸುಡುಕಾತೆ ಏನು ಪನ್ಪುನಿಂಚಿನ ಬಂಡ ಮಲ್ಟಿಪ್ಲೆಕ್ಸ್ ಡೇ ಮನ್ಪುಗಂದಿತ್ತ ಬುಕ್ಕ ಪಂಡೇರು ಸಿಂಗಲ್ ಥಿಯೇಟರ್ ಮಾಂತಿನ ಈಗ ಬೇತೆ ರೀತಿಯ ಪ್ರಚಾರ ತಿಕ್ಕೊಂಡು ಸರ್ ಅಂಚ ಮನ್ಪಡಿತ್ತೇನಂತ ಪಂಡೇರು ಅಂಚನ ಇಂಚನ ಎಂಕ್ಲ ರಿಲೀಸ್ ಮಾಡ್ತ ಐಕ್ ಪೂರ್ವ ಜನಕ್ಲ ಇಂಕ ಸಹಕಾರ ಮಂದಿರೆ ಇಂಕ್ಲನ ಈ ಒಂಜಿ ತಂಡಗು ಮಾತಾ ರೀತಿಯ ಸಹಕಾರ ದೋಸ್ತಿನಕ್ಲು ಮಾತೆಲ್ಲ ಸೇರಿದ ಮಾತಿರಿ ಒರಿಯೊರಿನ ಪುತಾರ ಪಂಡೊಂಜೆ ಅಯ್ಯೋ ಧನ್ಯವಾದಗಳು ಪಾಂಡ ಇತ್ತ ತುಳು ಪಿಕ್ಚರ್ ಫಸ್ಟ್ ದ ಟೈಟ್ಲ್ ಒಂಜಿ 4 ಗಂಟೆ ಥ್ಯಾಂಕ್ಸ್ ಕಾರ್ಡ್ ಇಪ್ಪುಂಡು ಅಂಚನೆ ಹಾಪುಂಡವು ಸೊ ಬಾಲರಿಗೆ ಸ್ಪೆಷಲ್ ಥ್ಯಾಂಕ್ಸ್ ದಯಪಂಡ ಇನಿ ಮುಟ್ಟ ಒವ್ವೇ ತುಳು ಸಿನಿಮಾಗ್ ಮಾಧ್ಯಮದಕ್ಲು ಕೊರ್ನಂಚಿನ ಪ್ರಚಾರ ಅವು ಒಂಜಿ ಪ್ರಚಾರ ಆತಂದೆ ಆ ಪ್ರತಿ ಒಂಜಿ ಮಾಧ್ಯಮದ ಜನಕ್ಲಿಗೆ ಥ್ಯಾಂಕ್ಸ್ ಮಾಡ್ಕೊಂಡು ಇದ್ರೆ ಮೂಲು ಪ್ರಕಾಶ್ ಪಾಂಡೇಶ್ವರ ಉಳ್ಳೇರು ಜಗನ್ನಾಥ್ ಬಾಗ್ ಸೊ ಅಕ್ಲಿಗೆ ಥ್ಯಾಂಕ್ಸ್ ಮಾಡಿ ನಾವು ಅಕ್ಲಿಗೆ ಎತ್ತಲು ನೋಡ್ಬಿಡೋ ಒಂಜಿ ನಂಬಿಕೆ ಉಂಡು ಪ್ರತಿ ಪೇಪರ್ದಾಗ್ಲ ಪ್ರತಿ ಒರಿಯಲ್ಲ ಮಾಧ್ಯಮದಾಗ್ಲ ಬಾರಿ ಶೋಕದ ಈ ಸಿನಿಮಾದ ಬಗ್ಗೆ ಬರೆತ್ತೇರು ಅಕ್ಲೆ ಎಂಕ್ಲೆ ಮಸ್ತ್ ಸಹಕಾರ ಕೊಡ್ತೇವೆ ದಯಪಂಡ ಆ ಸಹಕಾರನೇ ಎಂಕ್ಲೆಗಿನಿ ಈತ ರೀತಿ ಹೆಲ್ಪ್ ಆಂಡು ಸೊ ಈತ ವಿಚಾರದ ಒಟ್ಟಿಗೆ ಒಂಜಿ 25 ದಿನ ಆಯ್ನಂಚಿನ ಈ ಸಿನಿಮಾಗ ಎಂಚು ಸೆಲೆಬ್ರೇಷನ್ ಮಾಡ್ಕೊಡು ಅಂತ ನಮ್ಮ ಒಂಜಿ ಈ ಕಂಟೆಂಟ್ ಸಿನಿಮಾನ ಕಂಟೆಂಟ್ದ ಲೆಕ್ಕಡೆ ನಮ್ಮ ಒಂಜಿ ಎಲ್ಲಿ ಮಟ್ಟದ ಕಾರ್ಯಕ್ರಮ ಒಂಜಿ ಸರಳ ಸಮಾರಂಭದ ಒಟ್ಟಿಗೆ ಮಾಡ್ಪುಗ ಏನು ಮಾಡ್ಪುನ 1000 ಜನ ಬರ್ಪುನ ಹಿಡ್ದಲ್ಲ 100 ಎಡ್ಡೆ ಮನಸ್ಸಿಗೆ ಬತ್ತಿರಂದ ಅವ್ರು ಐಟ್ ಮಲ್ಲೆ ಎಡ್ಡೆಕ್ಕೆ ವಿಚಾರದಾಲ ಇಜ್ಜಿಂದ ಬಂಡದು ಅಂಚೇನು ಹಿಡ್ದಾರ ನಮ್ಮ 100 ಆ ಎಡ್ಡೆ ಮನಸ್ಸಿಗೆ ಸೇರಿದಾರ ಆ ಮಾತ ಮನಸ್ಸದ ಒಟ್ಟಿಗೆ ನಮ್ಮ ಉಲ್ಲ ಮೂಲ ವೇದಿಕೆ ನಂಡದ ದಾಲ ಇಜ್ಜಿ ದಯಪಂಡ ಗುರುತಿ ಸಾವಣೆ ನಂಡದ ದಾಲ ಇಜ್ಜಿ ಇದು ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿದ ಮಾತಿನ ಕಾರ್ಯಕ್ರಮ ದಯಮಾಂತದ ಎಲ್ಲ ಬೇಜಾರು ಮಾನ್ಕೊಡ್ಜಿ ದಯಪಂಡ ಒಂಜಿ ಚಿನ್ನಣ್ಣ ಇಂಕೊಂಜಿ ಗುರುವಾದ ಎಂಕ್ಲನ ಊರ್ದಾರಾತ್ ಅರನೇ ಬಾರಿ ಎಲ್ಲೇ ಪುನಗನ ಯಾರು ಹೀರೋ ಎಂಕ್ಲೆಗ್ ಅಂಚಿ ಪುನಗ ಎಂಕ್ಲೆಗ್ಲು ಯೋಚನೆ ಆದಿತ್ತು ಯಾಂದಾಯ ಹೀರೋ ಆಯರೋ ಬಲ್ಲೆಂದು ಎಲ್ಲ ರೆಡಿ ಆತೆ ಪಿರೋಡು ಬೊಕ್ಕ ಅಂಚಿತ್ತು ನಡೆದಾರ ಇಂಕ್ ಒಂಜಿ ಆಸಕ್ತಿ ಇತ್ತು ದಯಪಂಡ ಚಿನ್ನಣ್ಣನ ಒಂಜಿ ಎತ್ತದ ಒಂಜಿ ಪಿಕ್ಚರ್ ತೋಜಕ ಮಾತೆರೆಲ್ಲ ಎತ್ತದನಮ್ಮ ಅಂಚಿ ಚಿನ್ನಣ್ಣನ ಸ್ಪೆಷಲ್ ಆದ ಎತ್ತು ತೋಜಕಂಡ ಆರು ದಾಲ ಇತ್ತಿನ ನೇರವಾದ ಬಾಣ ಬುಡ್ಲೆಗ ಪಂಪಿನ ಜನ
ಐಕ್ ಬೋಡದು ಆರೇನು ಲೆತ್ತದೆ ಅನ್ನದ ಪಂಡ ಮುಲ್ ಮಾತೆಲ್ಲ ನಿಕ್ಲು ಮಾತೆಲ್ಲ ಅತಿಥಿಲ್ಲ ಎಂಕ್ ನಮ್ಮ ಇಡೀ ತಂಡದ ಪರವಾತ ನಿಕ್ಲಿಗೆ ಮಾತೆರೆಗ್ಲ ಯಾನೊಂಜಿ ಕೃತಜ್ಞತೆ ಪನ್ನೋಡಿದೆ ಪಂಡ ಖುಷಿ ಅಂಡ್ ಕಾರ್ಯಕ್ರಮದ ಆಲೋಚಿ ಒಂಜಿ ದೀಪ ಪತ್ತಾದು ಚಿನ್ನಣ್ಣೆ ಪಾತಿರ್ಪೇರು ಸಿನಿಮಾದ ಬಗ್ಗೆ ಒಂಜಿ ಲಡ್ಡು ಪಾತಿರ್ಪೇರು ಬುಕ್ಕ ಎಂಕ್ಲೆನ ಒಟ್ಟಿಗೆ ಬೇಲೆ ಮಾತನಂಚಿನಕ್ಲೆ ಮಾತೊಂಜಿ ಶಾಲ್ ಪಾಡೋಡು ದಯಪಂಡ ಅವೊಂಜಿ ಗುರುತಿಸಕ್ಕೆ ಮನ್ಪೋಡು ಈ ಟೀಮು ಬಜಿ ಈ ಒಂಜಿ ಸಿನಿಮಾಗೆ ಸೀಮಿತ ಆತಿಬ್ಬರ ಬಲ್ಲಿ ನಾನಾತೆ ಎಡ್ಡೆಡ್ಡೆ ಸಿನಿಮಾ ಮಂತ್ನೇಕ್ ಈ ಟೀಮ್ ಎಂಕ್ಲನ್ನ ಒಟ್ಟಿಗೆ ಬೋಡು ಅಂತನೇಕ್ ಒಂಜಿ ಉದ್ದೇಶಕ್ಕೆ ಐಟೊಟ್ಟಿಗೆ ಎಂಕ್ಲೆಗ್ ಸಹಕಾರ ಮಾತನಂಚಿನ ಶಶಿಯಣ್ಣ ಏಪಲ್ ಎಂಕ್ಲ ಮಣಿಪದ ಸಾಧ್ಯ ಇಜ್ಜಿ ದಯಪಂಡ ಆತಿ ಎಂಕ್ಲೆಗ್ ಸಪೋರ್ಟ್ ಬೆರಿ ಸಹಾಯ ಕೊಡ್ತೀನಿ ಬಂಡ ಒಂಜಿ ತುಳು ಪಿಕ್ಚರ್ಲ ಈ ಪಿಕ್ಚರ್ಗೆ ನಮ್ಮ ಒಂಜಿ ಬೆರಿ ಸಹಾಯ ಮಾತನಂಚಿನ ಒಂಜಿ ಈ ಥಿಯೇಟರ್ದ ಗ್ಯಾಲಕ್ಸಿ ಥಿಯೇಟರ್ದ ಓನರ್ ಬುಕ್ಕ ದೀಪಕ್ ಎಂಕ್ಲೆ ಎಲ್ಲ ಆರ್ಲ ಕೆಲವು ವರ್ಷದ ಫ್ರೆಂಡ್ಸ್ ಆರು PVR ಡಿಪ್ಪನಗರ ಫ್ರೆಂಡ್ಸ್ ಅಂಡ್ ಆರು ಮುಲ್ಲೆ ಬತ್ತದ ಆತನ ಎಂಕ್ಲೆನಲ್ಲ ಆರ್ನಲ್ಲ ರ್ಯಾಪ್ ವರ್ಕ್ ಆಂಡ್ ಬುಕ್ಕ ಎಂಕ್ಲೆಗ್ ಒಂಜಿ ಖುಷಿ ಉಂಡು ಸರ್ ಎಂಚಿನ ಒಂಜಿ ಎಂಚಿನ ಒಂಜಿ ಚಾಲೆಂಜ್ ಮನ್ಪಡೋದನ್ನ ಈಗ ಒಂಜಿ ಏರಾಂಡಲ ಬೋರ್ಡ್ ಅನ್ಪಿನ ಅಂಚಿನ ಕೆಲಸ ಏನು ಮಾಡ್ತಾರೆ ಅಂಚನೆ ಮಾತ ಮಲ್ಟಿಪ್ಲೆಕ್ಸ್ ಮಾತ ಮಾಲೀಕರೆಗ್ಲ ಎಂಕ್ಲೆನ ತಂಡದ ಪರವಾತ ಈ ಸಂದರ್ಭದ ಸ್ವಲ್ಪ ಸಂದಾಯ ಮಾತದಲ್ಲೇ ಎಲ್ಲೇ ಪಾತಿರೋ ಬತ್ತು ಮಲ್ಲ ಪಾತಿರದೆ ಇತ್ತೆ ನಮ್ಮ ಗೊತ್ತಾದು ದುಂಬದ ಕಾರ್ಯಕ್ಕೆ ಹಾನಿಯಾಗ ಮಾತೆರೆಗ್ಲ ಎನ್ನ ಮೋಕಿದ ಸೊಲ್ಮೇಲು ಯಾನ ತುಳುಟೆ ಪಾತೆರೋಡು ಒಂದು ಬಂದು ಹಠ ಮಲ್ತಂಡ ಇಂಕ ಸುಮಾರು ವಿಷಯ ಪನ್ಯಾರ ಬಾಕಿ ಆದ್ಬೋ ಯಾನ ಕನ್ನಡ ಎಡಬನ್ಪೆ ಐನು ಹಿಡ್ದವ್ರೆ ನಿಕ್ಲಿಗೆ ಕರೆಕ್ಟ್ ಆತ ಇಂಕ ಎಲ್ರಿಗೂ ನನ್ನ ಆತ್ಮೀಯ ನಮನಗಳು. ನಾನೊಂದು ಶುಗರ್ ಪೇಷಂಟ್. ನನ್ನ ಎದುರಲ್ಲಿ ಹೀಗೆ ನೀವು ನಿಂತು ತಿಂದರೆ ನನ್ನ ಜೀವಕ್ಕೆ ಎಷ್ಟು ಮರ್ಕ ಆಗ್ತದೆ ಹೇಳಿ ನೀವು ಆಲೋಚನೆ. ಆದರೂ ಕೂಡ ಇವತ್ತು ಜೀವನದಲ್ಲಿ ನನಗೆ ಒಂದು ಪೂರ್ಣತ್ವವನ್ನು ಹೊಂದಿದಂಥ ಒಂದು ದಿನ. ಯಾಕೆ ಅಂತ ಕೇಳಿದರೆ, ನಮ್ಮ ಕಾಸರಗೋಡಿನ ಸಪ್ತ ಭಾಷಾ ಸಂಗಮ ಭೂಮಿಯ ಆ ಮಣ್ಣಿನಿಂದ ಒಬ್ಬ ನಟ, ಒಬ್ಬ ನಿರ್ದೇಶಕ ಈ ಹಂತಕ್ಕೆ ಬೆಳೆದು ಒಂದು ಸೃಜನಾತ್ಮಕವಾದಂಥ ಮೌಲ್ಯಾಧಾರಿತವಾದಂಥ ಒಂದು ಚಲನಚಿತ್ರವನ್ನು ಈ ಭೂಮಿಗೆ ಕೊಟ್ಟಲ್ಲ, ಆ ತೃಪ್ತಿಯೊಂದಿಗೆ ನಾನು ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ಒಂದು ಚಲನಚಿತ್ರ ಪೂರ್ಣತ್ವ ಪಡೆಯುವುದಿಲ್ಲ, ಹಾಗೆಯೇ ಈ ಚಿತ್ರ ಕೂಡ ಪೂರ್ಣತ್ವ ಪಡೆದಿಲ್ಲ. ನಾಯಕರೇ ಬೇಜಾರು ಮಾಡಬೇಡಿ, ಪೂರ್ಣತ್ವ ಇಲ್ಲ ಈ ಸಿನಿಮಾದ ಪ್ರಪಂಚದಲ್ಲೇ ಇಲ್ಲ. ಹಾಗೆ ಇದೊಂದು ಸಿನಿಮಾ. ಆಗಲೇ ಹೇಳಿದ ಹಾಗೆ ಆರ್ಟ್ ಫಿಲ್ಮ್ ಮತ್ತು ಕಮರ್ಷಿಯಲ್ ಫಿಲ್ಮ್ ಹೇಳಿ ಇಲ್ಲ ಜಗತ್ತಿನಲ್ಲಿ ಇಲ್ಲ. ಒಳ್ಳೆ ಸಿನಿಮಾ ಮತ್ತು ಕೆಟ್ಟ ಸಿನಿಮಾ ಇದೆರಡೇ ಇರುವಂಥದ್ದು. ಇದರಲ್ಲಿ ಒಳ್ಳೆ ಸಿನಿಮಾವನ್ನು ನೋಡದ ಜನ ಇದ್ದಾರೆ, ಕೆಟ್ಟ ಸಿನಿಮಾವನ್ನು ನೋಡುವ ಜನ ಇದ್ದಾರೆ. ಆದ ಕಾರಣ ಈ ಒಳ್ಳೆ ಸಿನಿಮಾವನ್ನು ನೋಡದವರ ಬಗ್ಗೆ ನಮಗೆ ಅನುಕಂಪ ಇದೆ ಬಿಟ್ಟರೆ ಬೇರೆ ಏನಿಲ್ಲ, ಬೇಜಾರಿಲ್ಲ. ಅವರಿಗೆ 100 ವರ್ಷ ಆಯುಷ್ಯ ಕೊಡಬೇಕು ದೇವರು. ಮತ್ತು ಉಳಿದ, ಈಗ ನನ್ನ ಹತ್ರ ಒಬ್ಬರು ಹೇಳಿದರು, ಚಿನ್ನವರೇ ನೀವು ಈ ಥರ ಸಿನಿಮಾ ಯಾಕೆ ಮಾಡೋದಿಲ್ಲ ಅಂತ. ನನಗೆ ಮಾಡೋಕ್ಕೆ ಬರಲ್ಲ. ನೀವು ಗಿರೀಶ್ ಕಾಸರವಳ್ಳಿಯವ್ರ ಥರ ನಾವು ಈ ಥರ ಸಿನಿಮಾ ಮಾಡಿ ಆಗಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಇದಿದೆ, ಒಂದು ಅದು ಗಿಮಿಕ್ ಇದೆ, ಅದು ಗೊತ್ತಿರಬೇಕು. ಆದರೆ ಈ ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟಲ್ಲಿ ಅದಿಲ್ಲ. ಈ ಸಬ್ಜೆಕ್ಟು ನಮ್ಮ ಮಣ್ಣಿನ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಏನು ಹೇಳಬೇಕೋ ಅದು ಹೇಳಿದ್ದಾರೆ. ಮತ್ತು ಇದಕ್ಕೆ ಪ್ರಶಸ್ತಿಗೆ ಬೇಕಾದಂಥ ಎಂಥ ಗಿಮಿಕ್ಗಳಿದೆಯೋ ಆ ಗಿಮಿಕ್ಗಳೆಲ್ಲ ಇದರಲ್ಲೇ ಮಾಡಿದ್ದಾರೆ. ಆ ಸಿನಿಮಾ ನೋಡಿದವರಿಗೆ ಆ ಗಿಮಿಕ್ಗಳು ಏನು ಅಂತ ಅರ್ಥ ಆದೀತು. ಒಂದು ತಾಯಿಯ ಎದೆಯ ಹಾಲನ್ನು ಧರ್ಮ, ಜಾತಿ, ಮತವನ್ನು ಮೀರಿ ಒಂದು ಮಗುವಿಗೆ ಕೊಡ್ತಾರೆ ಅಂತಂದರೆ ಆ ಮನೋಭಾವವನ್ನು ಬೆಳೆಸುವ ಸಂಸ್ಕಾರ ನಮ್ಮ ಈ ತುಳುನಾಡಿನಲ್ಲಿ ಹಿಂದೆ ಇತ್ತು, ಈಗಲೂ ಗುಟ್ಟಾಗಿ ಇದೆ ಅನ್ನೋದನ್ನು ಅವರು ಮಾತಿನಲ್ಲಿ ಹೇಳಿದ್ದಾರೆ. ವೆರಿ ಗುಡ್ ಪಾಯಿಂಟ್, ಅಲ್ಟಿಮೇಟ್ ಪಾಯಿಂಟ್. ಸಿನಿಮಾದ ಸುರುವಿನ ಮೊದಲ ಹಂತದಲ್ಲಿ ಸ್ವಲ್ಪ ನಿಮಗೆ ಡ್ರ್ಯಾಗ್ ಅಂತ ಅನಿಸ್ಬೋದು, ಆದರೆ ಎಲ್ಲ ಸಿನಿಮಾಗಳು ಡ್ರ್ಯಾಗೇ. ಸೆಕೆಂಡ್ ಇಲ್ದಿದ್ರೆ ಸಿನಿಮಾ ಮಾಡೋಕ್ಕಲ್ಲ. ಸಿನಿಮಾ ಅನ್ನೋದೇ ಬಿಗಿನಿಂಗ್ಲೇ ನಿಮಗೆ ಜೋಶ್ ಇರಲ್ಲ ಯಾವ ಸಿನಿಮಾದಲ್ಲೂ ಕೂಡ. ನಿಧಾನವಾಗಿ ಕತೆ ಹೇಳ್ತಾ ಒಂದು ಹಂತಕ್ಕೆ ಬಂದ. ನಾನು 2-3 ಆ್ಯಂಗಲ್ನಲ್ಲಿ ಈ ಸಿನಿಮಾವನ್ನು ಯೋಚನೆ ಮಾಡಿದೆ. ಬಹುಶಃ ಈ ಕೊರಮ್ಮ ಹೀಗಾಗ್ಬೋದು, ಅಥವಾ ಕೊರಮ್ಮನ ಹೆಂಡತಿಗೆ ಯಜಮಾನನ ಮಗ ಬಂದು ಏನಾದರೂ ಎಂತೆಲ್ಲ ಕೆಟ್ಟ ಕಲ್ಪನೆಗಳು ನಮ್ಮ ಮನಸ್ಥಿತಿ ಹಾಗೆ. ಆದರೆ ಸಿನಿಮಾ ನೋಡುವಾಗ ಹೀಗಿರ್ಬೋದೇನೋ ಹಾಗಿರ್ಬೋದು. ಆದರೆ ಎಲ್ಲವನ್ನೂ ಕೂಡ ಮೀರಿ
ನಮ್ಮ ಕಲ್ಪನೆಯನ್ನು ದಾಟಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ಕೊಂಡೋಗಿ ಇಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಶಿವಧ್ವಜನಿಗೆ ನಾನು ಆತ್ಮೀಯವಾದಂಥ ಅಭಿನಂದನೆಗಳನ್ನು ಹೇಳ್ತೇನೆ. ಪ್ರತಿಯೊಂದು ಪಾತ್ರ ಅವರವರದೇ ಆದ ಚೌಕಟ್ಟಿನಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಕೆಲವರು ಸ್ವಲ್ಪ ಇನ್ನೂ ಅನುಭವ ಇಲ್ಲದ ನಟರು ಕೂಡ ಇದ್ದರೂ ಕೂಡ ನಾನು ನಮ್ಮ ಕಾಸರಗೋಡಿನ ವರ್ಕಾಡಿಯ ರೂಪ ವರ್ಕಾಡಿಯನ್ನು ಕೂಡ ನಾನು ತುಂಬ ಇಷ್ಟಪಟ್ಟೆ. ಈಗೆಲ್ಲ ಪಾತ್ರದಲ್ಲಿ ತುಂಬ ಸಿನಿಮಾದಲ್ಲಿ ಅದನ್ನು ಹೇಳಬೇಕಲ್ರಿ, ಮತ್ತು ಈ ಪತ್ರಕರ್ತರಿದ್ದಾರೆ ಬೇರೆ ಏನೋ ಹೇಳ್ತಾರೆ. ಸೊ ರೂಪ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಕೊರಮ್ಮ ಪಾತ್ರಧಾರಿ ಕೂಡ ಏನು ಚೆನ್ನಾಗಿ ಮಾಡಿದಿರಿ ನೀವು. ಇನ್ನು ಪೇಟೆಯಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಕಪ್ಪಲ್ಲಿ ಹಾಕಿ ಹೋಗ್ಬೇಕು ನೀವು, ಇಲ್ಲಿ ರೆಕಾಗ್ನೈಸ್ ಆಗಿ ಭಾಳ ಬ್ಯೂಟಿಫುಲ್. ಎಲ್ಲಿ ಯಾವ ಹಂತಕ್ಕಿದೆ ಅಂತಂದರೆ ಅಕಸ್ಮಾತ್ ಅವರು ಮಾಡಿದ ಪ್ರತಿಭೆಗೆ ಈ ಬಾರಿಯ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಕ್ಕಿದರೆ, ರಾಜ್ಯ ಪ್ರಶಸ್ತಿ ಸಿಕ್ಕಿದರೆ ತಪ್ಪಿಲ್ಲ. ಬಹುಶಃ ನಿಮ್ಮ ಶ್ರಮಕ್ಕೆ ಅದು ಬೆಲೆ ಸಿಗ್ಬೋದು ಇವತ್ತಲ್ಲ ನಾಳೆ ಅನ್ನೋದು ಒಬ್ಬ ನಟನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೆಂಡತಿ ಪಾತ್ರ ಮಾಡಿದವರು ಕೂಡ ಹೌದು, ಅವರು ಕೂಡ ರಂಗಭೂಮಿಯಿಂದ ಬಂದಂಥ ಪ್ರತಿಭೆ ಆಗಿರ್ಬೋದು, ಇಲ್ಲದಿದ್ದರೆ ಆ ಹಂತಕ್ಕೆ ಬಂದು ನಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಂಡಿತ್ತು. ತುಂಬ ನೀನಾಸಮ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಿಮ್ಮನ್ನು ನೋಡಿದಾಗ ಒಬ್ಬ ನಟನಾಗಿ ನಾನು ನೋಡಿದ್ದೀನಿ. ತುಂಬ ಪವರ್ಫುಲ್ ಆದಂಥ ಪಾತ್ರಗಳು ನಿಮ್ಮ ಪಾತ್ರಕ್ಕೆ ಬೇಕಾದ ಹಾಗೆ ಅಥವಾ ನಿರ್ದೇಶಕರು ಹೇಳಿದ ಹಾಗೆ ನೀವು ಆ ಪಾತ್ರವನ್ನು ಮಾಡಿದ್ದೀರಿ ಅನ್ನೋದು. ಉಳಿದ ಎಲ್ಲರೂ ಮಲ್ಲೂರರ ಬಗ್ಗೆ ಹೇಳಬಾರ್ದು, ಅಧಿಕ ಪ್ರಸಂಗತನ ಆದೀತು. 100 ವರ್ಷ ಹೋದರೂ ಹೀಗೆ ಇರ್ತಾರೆ, ಅದೊಂದು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಡೀ ತಂಡ. ಯಾಕಂದರೆ ಈ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕ ಇರ್ಬೋದು, ಆದರೆ ಅದು ನಿರ್ದೇಶಕ ಪೂರ್ಣತ್ವ ಅಲ್ಲ. ಪೂರ್ಣತ್ವ ಬರುವಂಥದ್ದು ಒಬ್ಬ ಪ್ರೊಡ್ಯೂಸರ್ ಬಂದಾಗ, ಶಿವಧ್ವಜನನ್ನು ನಂಬುವಂಥ ದುಡ್ಡು ಹಾಕುವಂಥ ಒಂದು ವ್ಯಕ್ತಿ ಸಿಕ್ಕಿದಾಗ ಅದು ಪೂರ್ಣತ್ವ ಬರುವುದಲ್ಲಿ. ನನಗೆ ಸಿನಿಮಾ ಹಾಕಿದ ದುಡ್ಡು ಬಂದವರು 2ನೇ ಸಲ ಸಿನಿಮಾಕ್ಕೆ ದುಡ್ಡು ಹಾಕಲಿಕ್ಕೆ ಬರಲಿಲ್ಲ. ನಿಮ್ಗೆ ಅರ್ಥ ಆಯ್ತು. ನಾನು ಕೂಡ ಈ ಹುಚ್ಚರಾಗಿ ಒಂದು ಸಿನಿಮಾ ಎಲ್ಲ ಮಾಡಿದ್ದೇನೆ, ಬೇರೆಯವರು ಹೇಳಿದ್ದಾರೆ ಅಂತೇಳಿ ಮಾಡಿದ್ದೇನೆ, ಅದಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ಸ್ ಎ ಗುಡ್ ಫಿಲಿಮ್, ಒಳ್ಳೆ ಸಿನಿಮಾ ಅಂತ. ಇದೇ ಥರದಲ್ಲಿ ನಮ್ಮ ಮಣ್ಣಿನ ಕೊಂಕಣಿಯ ಸಂಸ್ಕಾರವನ್ನು ಇಟ್ಟುಕೊಂಡಂಥ ಒಂದು ಸಿನಿಮಾವನ್ನು ನಾನು ಮಾಡಿ ಅದರಲ್ಲಿ ಗೆದ್ದಿದ್ದೇನೆ ಅಂದರೆ ಹಾಕಿದ ದುಡ್ಡು ಬಂದಿದೆ ಅಂತ ಲೆಕ್ಕ. ಬಹುಶಃ ಇವರಿಗೆ 25 ದಿನಗಳ ಕಾಲ ಇಂಥ ಒಂದು ಒಳ್ಳೆಯ ಸಿನಿಮಾ ನಿಂತಿತಲ್ಲ, ಮತ್ತು ನಿಲ್ಲಿಸಲಿಕ್ಕೆ ಬೇಕಾಗಿ ಇಂತಹ ಸೈನಿಕರು ಇದರ ಹಿಂದೆ ಇದ್ರಲ್ಲ, ಅದನ್ನು ಶಿವಣ್ಣ ಯಾವಾಗಲೂ ಹೇಳೋದು ಕಾಸರಗೋಡಿಗೆ ಬಂದಾಗ, ಚಿನ್ನಣ್ಣ ಇದು 25 ದಿನ ನೀವು ಬರಬೇಕು, 25 ದಿನಕ್ಕೆ ನಾನು ಅಲ್ಲಿಂದ ಯಾಕಪ್ಪ ಬರೋದು, ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದೆ. ನಾನು ಒಂದು ಸತ್ಯ ಹೇಳ್ತೇನೆ, ಗಗ್ಗರದಂಥ ಸಿನಿಮಾ ಮಾಡಿ ಏನೂ ಅಲ್ಲದ ಸಮಯದಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಾಗ ಕಾಸರಗೋಡಿನ 65 ಸಂಸ್ಥೆಗಳು ಶಿವಧ್ವಜನನ್ನು ಅವನ ತಂದೆ ತಾಯಿಯ ಸಮ್ಮುಖದಲ್ಲಿ ಕೂತ್ಕೊಂಡು ಊರಿನ ಗೌರವ ಕೊಟ್ಟವ ನಾನು. ಯಾಕಂದರೆ ನಾನು 79ನೇ ಇಸ್ವಿಯಿಂದ ಈ ಇಂಡಸ್ಟ್ರಿಯಲ್ಲಿದ್ದೇನೆ, 44 ವರ್ಷದಿಂದ. ಆದರೆ ಕೂಡ ನಮಗಿಂತ ಹೆಚ್ಚಿನ ಸಾಧನೆ ಮಾಡಿದಾಗ ಶಿವಧ್ವಜ ನನ್ನ ಉಜ್ವಾಡ ಸಿನಿಮಾದಲ್ಲಿ ನಾಯಕನಾಗಿ ಮಾಡಿದ್ದಾನೆ, ಕೊಂಕಣಿ ಸಿನಿಮಾದಲ್ಲಿ ಕೊಡವ ಸಿನಿಮಾ ಮಾಡಿದ್ದಾರೆ, ತುಳು ಸಿನಿಮಾ ಮಾಡಿದ್ದಾರೆ, ಕನ್ನಡ ಸಿನಿಮಾ ಮಾಡಿದ್ದಾರೆ. ಸಿನಿಮಾವನ್ನು ಉಸಿರಾಗಿ ಬದುಕಿದ್ದಾರೆ. ಶೋಕಿಗೆ ಮಾಡುವವರಿದ್ದಾರೆ ಕೆಲವರೆಲ್ಲ, ಕೂದಲೆಲ್ಲ ಹೀಗೆಲ್ಲ ಮಾಡಿ ಖುದ್ದೆಲ್ಲ ಮಾಡಿ ನೋಡಿದ್ರಲ್ಲ ನೀವು. ನಾನು ಆ ಸಿನಿಮಾ ಮಲ್ತದೆ ಮತ್ತೆ ಅವರಿಲ್ಲ, ಆ ಸಿನಿಮಾದಲ್ಲೇ ಇರೋದಿಲ್ಲ. ಇವರು ಹಾಗೆಲ್ಲ ಅದನ್ನೇ ಊಟ ಅಂತ ತಿಳ್ಕೊಂಡು, ಅದನ್ನೇ ಉಸಿರು ಅಂತ ತಿಳ್ಕೊಂಡು ಅದನ್ನು ಮಾಡಿ ಲಾಸ್ ಆಗಲಿ ಒಳ್ಳೇದಾಗಲಿ. ಅದು ಮತ್ತು ಟಿ ವಿಯಲ್ಲಿ ದುಡ್ಡು ಮಾಡ್ತಾರೆ ಸ್ವಲ್ಪ, ಈಗೆಲ್ಲ ಸ್ವಲ್ಪ ದುಡ್ಡು ಆಗಿದೆ, ಅವರು ನೋಡುವಾಗ ಮುಖದಲ್ಲಿ ಒಂದು ಕಳೆ ಎಲ್ಲ ಬಂದಿದೆ. ಹಾಗೆ ಆಗಲಿ, ಸ್ವಂತ ಪ್ರೊಡ್ಯೂಸ್ ಮಾಡಿ ದುಡ್ಡು ಮಾಡಲಿ. ಮತ್ತು ಒಂದೇ ಒಂದು ದುಃಖದ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ತದೆ. ನಾನು ಕೂಡ ಅವನ ಅಪ್ಪನೊಟ್ಟಿಗೆ ಆ್ಯಕ್ಟ್ ಮಾಡಿದವ, ಇನ್ನೂ ಕೂಡ ನನಗೆ ಒಂದು ಸಿನಿಮಾದಲ್ಲಿ ಅವರು ಚಾನ್ಸ್ ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ಅದೊಂದು ಸಿಗ್ಬೋದು ಹೇಳುವ ಆಸೆಯೊಂದಿಗೆ. ಒಳ್ಳೆ ರೋಲ್ ಅಲ್ಲ, ಸಾಧಾರಣ ಈ ಕೊರಮನದಾಗೆ ಅಲ್ಲದಿದ್ದು ಹೌದು ಯಾವುದೊಂದು ಬಾರ್ಬರ್ ರೋಲ್ ಅಂಥದ್ದೇನಾದಿದ್ರೆ ಮಾಡ್ತೇನೆ ನಾನೀಗ. ಸೊ ಈ ಹಂತದಲ್ಲಿ ಇಷ್ಟು ಜನ ಗೆಳೆಯರು ಸೇರಿದರೆ ನಾವು ಜಗತ್ತಾಳ್ಬೋದು ರೀ. ಯು ಶುಡ್ ಬಿ ಪ್ರೌಡ್ ದಟ್ ಯುವರ್ ಫ್ರೆಂಡ್ಸ್ ಆರ್ ಲೈಕ್ ದಿಸ್ ಆ್ಯಂಡ್ ದೇ ಆರ್ ಆಲ್ವೇಸ್ ವಿತ್ ಯು. ಯಾರು ಇದ್ದಾರೆ ಈಗಿನ ಕಾಲದಲ್ಲಿ ಸಿನಿಮಾ ಮಾಡ್ತಾರೆ ಹೋಗ್ತಾರೆ, ಕೊರಮನ ಬಗ್ಗೆ ಹಿಂದಿನಿಂದ ಒಂದೆರಡು ಮಾತಾಡ್ತಾರೆ. ಸಂಗೀತ ಚೆನ್ನಾಗಿತ್ತು. ಹೂ ಈಸ್ ಹಿ? ಅದ್ಭುತವಾಗಿ ಸಂಗೀತ, ಕೊನೆಯ ಗಳಿಗೆಯಲ್ಲಿ ಯಾರ ಕಣ್ಣಲ್ಲಾದರೂ ನೀರು ಬರದೇ ಇರುವುದಿಲ್ಲ. ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನೀವು ನೋಡಿ, ಸುರೇಶ್ ಬನ್ನಿರಿ, ಪೇಮೆಂಟ್ ಕೊಡ್ತಾರಂತೆ, ಬನ್ನಿ. ಅವರು ಆಗದೆ ಸರ್, ವೆರಿ ಗುಡ್, ಸೆಲ್ಯೂಟ್. ಅಲ್ಲಲ್ಲ, ನಾನು ಗೊತ್ತಾಯ್ತು ಬಿಡಿ. ಒಬ್ಬ ಕ್ಯಾಮ್ರಾಮ್ಯಾನ್ನ ಸಾಧನೆ ಏನು ಅಂತ ನನಗೆ ಗೊತ್ತಿದೆ. ಒಬ್ಬ ನಿರ್ದೇಶಕನಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದೊಂದು ಕ್ಯಾಮ್ರಾಮ್ಯಾನ್. ನೋಡುವ ದೃಷ್ಟಿಕೋನ ಇದೆಯಲ್ಲ, ಕ್ಯಾಮ್ರಾ ವರ್ಕ್ ಕೂಡ ಅತ್ಯಂತ ಒಳ್ಳೆಯದು. ಅದಕ್ಕೂ ಕೂಡ ಈ ಬಾರಿಯ ಪ್ರಶಸ್ತಿ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತೇಳಿ ಯಾರು. ಯಾಕಂದರೆ ಅದು ಬರಲಿ, ನಾವು ಹಾರೈಸ್ತೇವೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವಾಗ 365 ದಿನಗಳ ಕಾಲ
ಸ್ಪಷ್ಟವಾಗಿ ಕೇಳ್ಕೊಳ್ಳಿ, ಯಾವತ್ತೂ 365 ದಿನಗಳ ಕಾಲ ಕಾಸರಗೋಡಿನಲ್ಲಿ ಹೋಟೆಲ್ ಉದ್ಯಮಿ ಮಾಡಿದಂಥ, ನನ್ನ ಜೊತೆಗೆ ಆ್ಯಕ್ಟ್ ಮಾಡಿದಂಥ ಇವರ ತಂದೆ ತಿಮ್ಮಪ್ಪ ಶೆಟ್ಟಿಯವರು ಬೆಳಗಿನ ಜಾವ ಎದ್ದು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ತನ್ನ ಹಣೆಗೆ ತಿಲಕ ಇಟ್ಟು ತನ್ನ ಮಗನಿಗೆ ಬೇಕಾಗಿ ಪ್ರಾರ್ಥನೆ ಮಾಡಿದ ಆ ದೇವಸ್ಥಾನಕ್ಕೆ ಇವತ್ತು ಬೆಳಿಗ್ಗೆ ನಾನು ಹೋಗಿ ಒಂದು ರುದ್ರಾಭಿಷೇಕವನ್ನು ಈ ಶಿವಧ್ವಜನ ಹೆಸರಿನಲ್ಲಿ ಅವನ ತಂದೆ ಮಾಡುವ ಕೆಲಸವನ್ನು ನಾನು ಮಾಡಿಕೊಂಡು ಆ ಪ್ರಸಾದವನ್ನು ತಂದಿದ್ದೇನೆ. ಇಷ್ಟು ಜನ ಗೆಳೆಯರ ಎದುರು ಅವನ ಹಣೆಗಿಟ್ಟು ಅವನಿಗೆ ಹರಿಸಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಇದು ತೀರ್ಥ ಬೇರೆ ದೇವಸ್ಥಾನದ್ದು. ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೀನಿ. ಇದರಿಗಿಂತ ದೊಡ್ಡ ಕೊಡುಗೆ ಅವನಿಗೆ ನನಗೆ ಕೊಡಲಿಕ್ಕೆ ಏನಿಲ್ಲ. ಒಬ್ಬ ಮಿತ್ರನಾಗಿ ಇಷ್ಟನ್ನೇ ಕೊಡ್ಬೋದು. ಉಳಿದ ದಿನಗಳಲ್ಲಿ ನಾನು ಆರ್ಟಿಫಿಷಿಯಲ್ ಆದ ತೀರ್ಥ ಕೊಟ್ಟರು ಕೂಡ ಇವತ್ತು ಒರಿಜಿನಲ್ ಆದಂಥ ತೀರ್ಥವನ್ನು ಅವನಿಗೆ ಕೊಟ್ಟಿದ್ದೇನೆ. ಈ ತೀರ್ಥ ಅವನಿಗೆ ಮತ್ತಷ್ಟು ಶಕ್ತಿ ಕೊಡಲಿ, ದೇವರು ಅವನಿಗೆ ಕಾಪಾಡಲಿ, ಆರೋಗ್ಯ ಕೊಡಲಿ, ಇದರಿಗಿಂತ ಒಳ್ಳೆಯ ಸಿನಿಮಾಗಳು ಬರುವಂತಾಗಲಿ ಅವನ ಕೈಯಿಂದ. ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರೋಣ, ಅವನಿಗೆ ಹರಿಸೋಣ. 25 ದಿನ ಬರುವ ಸಿನಿಮಾ ಅಲ್ಲ, ಶಂಕರಾಭರಣಂ ಸಿನಿಮಾ ಬಂದಾಗ 1 ವಾರದಲ್ಲಿ ಪೆಟ್ಟಿಗೆಯನ್ನು ಮಡಚಿ ಒಳಗಿಟ್ಟವರು. 1 ವಾರದ ನಂತರ ಅದಕ್ಕೆ ಸಿಕ್ಕಿದ ಪ್ರೋತ್ಸಾಹದಿಂದ ಅದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿತು. ಬಹುಶಃ ಎಲ್ಲ ಮುಂಗಾರು ಮಳೆ ಅಂಥದ್ದು ತುಂಬ ಇದೆ. ಆ ಸಾಲಿಗೆ ಕೊರಮ್ಮ ನಾಳೆ ಬಂದರೂ ಆಶ್ಚರ್ಯ ಇಲ್ಲ. ಈ ಮೆಸೇಜನ್ನು ಒಬ್ಬರು ಗೆಳೆಯರಾಗಿ ಮತ್ತಷ್ಟು ಜನರಿಗೆ ನೀವು ತಲುಪಿಸುವ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಶಿವಧ್ವಜ್ ಮತ್ತು ಅವನನ್ನು ಸಹಿಸಿಕೊಂಡ ಅವರ ಮನೆಯ ಹೆಂಡತಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಈ ಸಂದರ್ಭಡು ಸೇರಿಂచిన ಮಾತ ಬಂಧುಲ್ನ ಎದುರುಡು ಅವನಿ ಮನಾದಿಗೆ ಮಲ್ಪುನಂಚಿನ ಕಾರ್ಯಕ್ರಮ ದಯಮಲ್ತ ಏಡುಬರುಡು ಅಂಚನೆ ಈ ಒಂಜಿ ಕೊರಮ ಚಲಚಿತ್ರಡು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಿಂಚಿನ ಶ್ರೀ ದೀಪಕ್ ಅರೆಲ್ಲ ಆತ್ಮೀಯವಾದ ಎಂಕಲು ಒಂಜಿ ಮಾನದಿಗೆ ಮಲ್ಪೇರೆ ಶಿವಣ್ಣೆ ಆಲೋಚನೆ ಮಲ್ತೇವೆ. ದೀಪಕ್ ಮೇರೆಗೆ ಶಾಲದ ಮಾನ್ಯತೆಗೆ ತೊಟ್ಟಿಗೆ ಪುರ್ಪು ಕೊಡ್ದು ಆತ್ಮೀಯವಾದ ಮಾನವಿಗೆ ಮಲ್ತೇರು. ನಮ್ಮೊಟ್ಟಿಗೆ ಈ ಸಿನಿಮಾ ರಿಲೀಸ್ ಮಾಡ್ತಾರೆ ಸಹಕಾರ ಕೊರ್ನಂಚಿನ ಬಾಲಕೃಷ್ಣ ಶೆಟ್ರು ಬರೇ ಬಾಲಕೃಷ್ಣ ಶೆಟ್ರು ಪುತ್ತೂರುದ ಬಾಗಡು ಪ್ರಚಾರ ಬೊಕ್ಕ ಆಯ್ತಾ ಉದ್ದೀಪನೆ ಪೂರ ಮಾತ ನಮಗೆ ಸಹಾಯ ಮಾಡ್ತೇರು. ఒక ಸುರುಕಾತ್ ನಮ್ಮ ಮಾತಾ ಪತ್ರಕರ್ತರ ಪರವಾರ್ತ್ ರಡ್ ಪ್ರತಿನಿಧಿಗಳು ಅಕ್ಲೆ ಕೊಂಚ ಶಾಲ್ ಪಡ್ಕ ಬಲ್ಲೆ ಬಲ್ಲೆ ರೆಡ್ ಜನ ಬಲ್ಲೆ 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 ಯಾರ್ಲ ಬಲ್ಲೆ ಬಲ್ಲೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಂಕ್ಲೆ ನಾ ಆನ್ಲೈನ್ ಪ್ರಚಾರ ಸೂರಿ ಮಾಡ್ತೀನಿ ಬಲ್ಲೆ ಸೂರಜ್ ಶೆಟ್ಟಿ ಬೋಲ ಕಂಪ್ಲೀಟ್ ಡಿಜಿಟಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿದ್ದಾರೆ. ಬೊಕ್ಕ ಎಂಕ್ಲಿನ ಒಟ್ಟಿಗೆ ಇರ್ತದೆ ಎಂಕ್ಲ ದೋಸ್ತಿನಕ್ಲ ಮಸ್ತ್ ಸಹಕಾರ ಮಾಡ್ತಾರೆ ಆಗ್ಲಿನ ಮತ್ತೆ ಮನವರಿಕೆ ಮಾಡ್ತನ್ವಾ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಲ್ಲೆ ಕುದ್ರೋಳಿ ಗಣೇಶನ್ನೇ ಬರ್ತಾರೆ ಆರೇನೊಂಜಿ ಮಾನದಿಗೆ ಮನ್ಪುಗ ಅದ ದಾರಿ ಬರ್ತಾ ಬೇರೆ ಅರ್ಧ ಪಿಕ್ಚರ್ ನಡ್ಸಾರ್ತಿದ್ವಿ ಇನ್ಯಾರು ಒಂಜಿ ಅರ್ಧ ಒಂಜಿ ಅರ್ಧ. ಥ್ಯಾಂಕ್ ಯು ವೆರಿ ಮಚ್ ಗಣೇಶಣ್ಣ. ಬೊಕ್ಕ ಅಂಚನೆ ಭೋಜನಕ್ಕೆ ಯತೀಶಣ್ಣ ಬಲ್ಲೆ ಬೇಗಂ ಪಡ್ರಿ ಬಲ್ಲೆ 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 ಬಲ್ಲೆ
ಒಂದು ವಿಶೇಷವಾದ ವ್ಯಕ್ತಿ ನಮ್ಮೊಟ್ಟಿಗೆ ರಾತ್ರಿ ಪಗಲೆಂದು ಕೆಲಸ ಮಾಡ್ತಾನೆ. ಅವ್ರು ನೆಕ್ಸ್ಟ್ ಸಿನಿಮಾ ನಮಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಒಂದು ಥ್ಯಾಂಕ್ ಯು ಕೃಷ್ಣಣ್ಣ. ಮಾತಾಡಿದ್ದದ ಮೇಲೆ ಅಡ್ಡಿಯಾರ್ದಾಗ್ಲೇ ಬರೋದು ಬನ್ನಿ ಶೇಖರಣ್ಣ ಇಜ್ಜಿ ಇತನೋ ಪಿರಿಯಡ್ ಹೋಯ್ತದೆ ತನ್ನುವ. ಓಕೆ ಕುಂತಿಲ್ಲ ಅದು 1 ನಿಮಿಷ ಅವು ಕೊರಪೆ ಬೊಕ್ಕ ಪಡ್ಡಾಯಿ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬೈದಿಂಡೆ ಆಯ್ತು. ನಿರ್ಮಾಪಕರು ನಿತ್ಯಾನಂದ ಪೈಕ್ಲೋಡ ಯಾರು ಬಾರಿ ನಮ್ಮ ಉಜ್ವಾಡ ಪಿಕ್ಚರ್ ಹಿಡಿದು ಕ್ಲೋಸ್. ಓಕೆ ನಾನು ಗಿರೀಶ್ ಹಿರಿಯ ನಟರೆಂಚನೆ ಮೇರೆಗೆ ಮಾತೆಲ್ಲ ಕೈತಾಟಿದ ಮಾನವಿಕೆ ತಗೋ ಒಂಜಿ ಆತ್ಮೀಯమైన ಸನ್ಮಾನ. ಯಕ್ಷಗಾನ ಕ್ಷೇತ್ರಡು ಒಂಜಿ ಸೇವೆ ಸಣ್ಣ ಒಂಜಿ ನಟನೆ ಮಲ್ತಿನ ಅಂಚಿನ ಅಭಿನಯ ಮಲ್ತಿನ ರೂಪಾ ವರ್ಕಾಡಿ ಆರ್ಲ ಒಂಜಿ ಮಾನದಿನ ಸ್ವೀಕಾರ ಮಲ್ಪಡು. ಕುರುಮದ ನಣರಿ ನಟಿ ಶ್ರೀ ಹರೀಶ್ ಜೋಡ್ರಸ್ತೆ ಮೆರೆಗಿಲ ಶ್ರೀ ಕಾಸರಗೋಡು ಚಿನ್ನ ಮೆರೆಡ್ದು ಮಾನಾದಿಗೆ ಮೇರೆ ಕೊರಮಡ ತುಕ್ರನ ಪಾತ್ರ ಮಲ್ತಿನಾರು. ಸಂತೋಷ್ ಪೂಜಾರ್ಲನ ಸಹಾಯಕಿಯಾದ ಆರು ಸೇವೆ ಸಂದಾದೇರು ಸಹಾಯಕಿಯಾದ ಎಂಕ್ಲೆಗ್ ಮಸ್ತ್ ಜನ ಈ ಪಬ್ಲಿಸಿಟಿದ ವಿಚಾರಡ್ ಮಸ್ತ್ ಜನ ಸಹಕಾರ ಮಾಡ್ತಾರೆ. ಫ್ಲೆಕ್ಸ್ದ ವಿಚಾರ ರೈಟ್ ಪೂರ. ಸೊ ಐಟ್ ರಡ್ಡು ದೋಸ್ತಿನಕ್ಲು ಬೈದೇರು. ಬ್ರಿಜೇಶ್ ಶೆಟ್ಟಿ ಓಲರ್ ಬ್ರಿಜೇಶ್ ದೇವಿ ಪ್ರಸಾದ್ ರಡ್ಡು ಜನ ಬಲ್ಲೆ. ಈ ಸಂದರ್ಭಡು ಕೊರಮ ಚಲನಚಿತ್ರಡು ನಮ್ಮ ನಿರ್ಮಾಪಕರಿಗೆ ಪೂರ್ಣ ಸಹಕಾರ ಕೊರ್ನಂಚಿನ ಶ್ರೀ ಜಗದೀಶ್ ಶೆಟ್ಟಿ ಸರ್ವಾಣಿ, ಶ್ರೀ ಅಶೋಕ್ ಮಾಡ ಅಂಚನೆ ಶ್ರೀ ದಿವೇನ್ ಮೇಂಡ ಮುಗಲ್ನ ಉಪಕರಣ ಇಂಕ್ಲ ಸ್ಮರಣೆ ಮಲ್ತೊಂದಲ್ಲ ಅಂಚನೆ ಶ್ರೀ ಮಧು ಸುರತ್ಕಲ್ ಮೇರ್ಲ ಒಂಜಿ ಚಲನಚಿತ್ರ ನಿರ್ದೇಶಕರ್ಲಂದು ಅಂಚನೆ ಚಲನಚಿತ್ರ ಕ್ಷೇತ್ರಡು ಸುಮಾರು 25 ವರ್ಷದ ಕಲಾ ಸೇವೆ ಮಲ್ಪನಂಚಿನ ಶ್ರೀ ತಮ್ಮ ಲಕ್ಷ್ಮಣ್ ಅಂಚನೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಲ್ತಿನ ಪ್ರತಿಯೊರಿನ ಈ ಸಂದರ್ಭದಕ್ಕಲ್ನ ಉಪಕರ ಸ್ಮರಣೆ ನಮ್ಮ ಮಾಧವಣ್ಣನ ಸಹೋದರ ಶ್ರೀ ರಾಜ್ಕುಮಾರ್ ನಾಯ್ಕ ನಮ್ಮೊಟ್ಟಿಗೆಲ್ಲರು ಅರ್ಲ ಎದುರು ಬತ್ತದೊಂಜಿ ಮಾನದಿಗೆ ಸ್ವೀಕಾರ ಮಲ್ಪಡು ಶ್ರೀ ರಾಜ್ಕುಮಾರ್ ನಾಯ್ಕರು ಶ್ರೀ ಅಡ್ಡಿಯವರ ಗ್ರಾಮದ ಮಾತೆಲ್ಲ ಪರವಾದ ಒಂಜಾರ ಪ್ರತಿನಿಧಿಯಾದ ಈ ಒಂಜಿ ಮಾನದಿಗೆ ಸ್ವೀಕಾರ ಮಲ್ತೊಂದಲ್ಲೇರು. ಪ್ರತಿ ಸರ್ತಿಲು ಒಂಜಿ ಸಿನಿಮಾ ಮನ್ಪರೆ ಒಂಜಿ ನಿರ್ಮಾಪಕ ಬೋರ್ಡು ಅನ್ಪುನ ಒಂಜಿ ವಿಚಾರ ಇಪ್ಪುಂಡು. ಒಂಜಿ ನಿರ್ಮಾಪಕೆ ದುಡ್ಡು ಕೊರ್ಪುನ ಹೇಳ್ತಲ ಒಂಜಿ ಸಹೃದಯಿ ಇಂದು ಮನ್ಪುನ ಒಂಜಿ ವಿಚಾರ ಉಂಡು. ಒಲ ಒಂಜಿ ದಿಕ್ಕಡುಕೊಳ್ಳುದು ನಾನು ಸಿನಿಮಾ ತೆಗಿತಿದ್ದೇನೆ ನಾನು ಅವು ಆಪುಜು ಸಿನಿಮಾ ನಿರ್ಮಾಪಕರು ಆ ಜಾಗೆಡ್ ಇತ್ತದು ಆಯ್ತ ಬಂಗ ಬುಲ್ಪೆಂಚಿನ ಉಂಡು ಐನು ತೂತು ವಿಚಾರಿಸಾದ ಸಿನಿಮಾ ಆಯ್ನ ಹಿಡಿದು ಬುಕ್ಕಲ್ಲ ಆಯ್ತ ಒಟ್ಟಿಗೆ ನಮ್ಮ ಆತ್ಮೀಯತೆ ನಂಚನೆ ಕೊಂಡೋದು ಪೋಪುನ ಒಂಜಿ ಮಲ್ಲ ವಿಚಾರ. ಎಂಕ್ಲಿನ ನಿರ್ಮಾಪಕರು 2 ಜನ ಒಂಜಿ ಜನ ದುಬೈಡುಲ್ಲೇರು ಅವರಿಗೆ ಮುಲ್ತೆ ಶಾಲ್ಪಾಡ್ಕ ಅಂಡ ನಾನೊಂಜಿ ನಿರ್ಮಾಪಕರೇ ಮಾಧವ್ ನಾಯ್ಕರು ಇಂಬೇರೆ ಒಂಜಿ ನಿರ್ಮಾಪಕರ ಲೆಕ್ಕ ಇಜ್ಜರು ಮಾತೆನ್ನೊಟ್ಟಿಗೆ ಒಂಜಿ ಸಹೃದಯ ತಿಪ್ಪುನ ಅಂಚಿನ ವಿಚಾರ ಆರೇಗ ಒಂಜಿ ಮಾನದಿಗೆ ಇಂಕು ಮನ್ಪೊಡು ಈ ಮುಖಾಂತರ ಬಲಿ ಹೊಸ ಪ್ರೊಡ್ಯೂಸರಿಗೆ ಒಳ್ಳೆ ಇರ್ಬಿಡೋದು.
ನಾನಾತ ಸಿನಿಮಾ ದೆಪ್ಪರ ದೇವರು ಆರೋಗ್ಯ ಶಕ್ತಿ ಬೊಕ್ಕ ದುಡ್ಡು ಅಂತ ಬರೋದಕ್ಕೆ ಪುರುಷೋತ್ತಮಣ್ಣ ಎಂಕ್ಲ ಮಾತಾಡಿತ್ತಿದಲ್ಲ ಪಂಡ ಪ್ರತಿಯೊಂದು ವಿಚಾರನ ಆಲ್ರೆಡಿ ಡಿಸ್ಕಸ್ ಮಾಡ್ಬೋದು ಎಂಕ್ಲ ದಾಲ ಮನ್ಪುದು ನಿಜ ಅಂಡಿ ಸೊ ಆರೆಗೆ ಒಂಜಿ ಎಂಕ್ಲ ಮಾನಾದಿಗೆ ಮನ್ಪುಡು ಅಂತ ಬುಕ್ಕ ಥ್ಯಾಂಕ್ ಯು ಓಕೆ ಒಂದು ಕೇಕ್ ಕಟ್ ಮಾಡ್ಬಾರುಂಡು ಒಂದು 5 ನಿಮಿಷ ಕೇಕ್ ಕಟ್ ಮಾಡ್ದು ಬಿಡುಕ ಕೇಕ್ ತಗೊಂಡ್ಬಂಡ್ರ ಮಾತ್ರೆಯಲ್ಲಿ ನಮಸ್ಕಾರ. ಕೊರೋನಾದ ಬಗ್ಗೆ ಪನ್ನೀರ್ದಾಲ ದಾಟನಾಗ 25ನೇ ದಿನ ನಡ್ತೊಂದು ಪನ್ಮನ್ನಾಗ ವಿಶೇಷ ದಾಟನಾಗ ಅದ್ಭುತವಾದ 3 ಚಿತ್ರ ಶಿವಣ್ಣೆ ನಮ್ಮ ತುಳುನಾಡದ ಒಂದು ಅದ್ಭುತವಾದ ನಿರ್ದೇಶಕರು ನಿರ್ಮಾಪಕರು ಕಲಾವಿದೆ ಅಂಚಿನ ಶಿವಣ್ಣನ ನಿರ್ದೇಶಕರು 3 ಚಿತ್ರ ಕೊರಮ ದಯಮಂತ ಮಾತೆರ್ಲ ತುಳಿ ಇಂಟ್ಲ ತುಯರಂಡು ತೂಡಾತಿದೆ ಪನ್ನಗ ಇಂದು ಮಾತೆರ್ಲ ಪಂಪಿನಗೆ ಎಂದಾನು ಕೊರಮದ ಬಗ್ಗೆ ಅದ್ಭುತమైన ರಿಸಲ್ಟ್ ಬೈದಂಡು ಎಡ್ಡೆ ಜನಕ್ಕೆಲ್ಲ ಮಾಸ್ತ ಅಭಿಪ್ರಾಯ ಎಡ್ಡೆ ಉಂಡು ಪ್ರತಿಯೊಂದು ಕಲಾವಿದನಲ್ಲ ಅಂಚಿನ ನಮ್ಮ ರೂಪ ಹೊರಕಾಡಿನಂತ ಅದ್ಭುತమైన ಅಭಿನಯ ಅರ್ನೊಟ್ಟಿಗೆ ನಮ್ಮ ಅರ್ನ ಹಸ್ಬೆಂಡ್ ಮಾಡ್ನಾರಲ್ಲ ಮೋರ್ಷಣೆ ಬರ್ನಲ್ಲ ಅದ್ಭುತమైన ಅಭಿನಯ ಮಾತ ಕಲಾವಿದ ಎಲ್ಲ ಮಸ್ತ್ ಅಚ್ಚುಕಟ್ಟಾದ ಈ ಪಾತ್ರ ಮಂದಿರಿ ಟೋಟಲ್ ಆದ ಒಂದು ಸಮಾಜಗಟ್ಟೆ ಮೆಸೇಜ್ ಕೊಟ್ಟಿನ ಚಿತ್ರ ತೋಂದಿನ ಮಾತ್ರ ದಯಮಂತ ತುಲೆ ನಿಖಲ ಪ್ರೀತಿ ಆಶೀರ್ವಾದ ಫಲಪಡಿ ನಮಸ್ಕಾರ. ಜನತಾ ಆಶೀರ್ವಾದ ನಟ್ಟದು 25 ದಿನ 50 ದಿನ ಆವಡು ಎಂದು ದೇವರ ನಟ್ಟದು ದೇವರ ಪಂಪನ ಒಂಜಿ ಆರೆಗೆ ನನಾತ ಸಿನಿಮಾ ಮಾಡ್ಕೊಂಡು వచ్చిన ಶಕ್ತಿ ಕೊರಮ್ಮ ಮಾತಾಡೋಣ